ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಜೆ ಡೆಕೋರ್ ಸಂತೆಕಟ್ಟೆ ಉಡುಪಿ. ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಂಜೆ ಡೆಕೋರ್ ಸಂತೆಕಟ್ಟೆ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ ಪ್ರತಿ ಸ್ಟ್ರೀಟಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ಉಡುಪಿಯ ಬೋರ್ಡ್ ಹೈಸ್ಕೂಲ್ನ ವಠಾರದಲ್ಲಿ ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನಲ್ಲಿ ತುಂಬಾ ಒಳ್ಳೆಯ ತಿಂಡಿ ಎಲ್ಲ ಮಾಡ್ತಾರಂತೆ. ನೋಡುವ ಹಾಗಾದರೆ ಯಾಕೆ ತಡ, ನೀವು ಬನ್ನಿ. ಆ ಕ್ಯಾಂಟೀನಲ್ಲಿ ಏನು ಸ್ಪೆಷಲ್ ಆದ ತಿಂಡಿ ಮಾಡ್ತಾರೆ, ಆ ಕ್ಯಾಂಟೀನ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಆದರೆ ಆ ಕ್ಯಾಂಟೀನ್ ಮಾಡುವವರಾದರೂ ಯಾರು, ಹೆಂಗೆಲ್ಲ ಫುಡ್ ಮಾಡ್ತಾರೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಯಾಕೆ ತಡ, ನಾವು ಕೂಡ ಸ್ವಲ್ಪ ಟೇಸ್ಟ್ ನೋಡುವ. ವೀಕ್ಷಕರೇ, ಈಗ ನಾವು ಉಡುಪಿಯ ಬೋರ್ಡ್ ಹೈಸ್ಕೂಲ್ನ ಹತ್ತಿರ ಇರುವ ಕ್ಯಾಂಟೀನ್ಗೆ ಬಂದಾಗಿದೆ. ನೋಡುವ. ಈ ಕ್ಯಾಂಟೀನಲ್ಲಿ ನೋಡಿ ಕಾಣ್ತಾ ಇದೆ, ತುಂಬಾ ವೆರೈಟಿ ಆಗಿರುವ ಫುಡ್ ಮಾಡಿ ಇಟ್ಟಿದ್ದಾರೆ. ಹಾಗಾದರೆ ಯಾಕೆ ತಡ, ಬನ್ನಿ ಅಲ್ಲಿ ಏನೆಲ್ಲ ಸ್ಪೆಷಲ್ ಆದ ತಿಂಡಿ ಮಾಡ್ತಾರೆ, ಆ ತಿಂಡಿನ ಸ್ವಲ್ಪ ಟೇಸ್ಟ್ ಮಾಡುವ, ಹೆಂಗೆ ಮಾಡ್ತಾರೆ ಅಂತ. ಬನ್ನಿ, ಯಾಕೆ ತಡ. ವೀಕ್ಷಕರೇ, ನಾವು ಈಗ ಬೋರ್ಡ್ ಹೈಸ್ಕೂಲ್ನ ಪಕ್ಕದಲ್ಲಿರುವ ಕ್ಯಾಂಟೀನಲ್ಲಿದ್ದೇವೆ. ನಮ್ಮ ಜೊತೆ ಆ ಕ್ಯಾಂಟೀನ್ ನಮ್ಮ ಮಾಲಕರು ಕೂಡ ಇದ್ದಾರೆ. ನೋಡುವ ಅವ್ರ ಜೊತೆ ಏನೆಲ್ಲ ಹೇಳ್ತಾರೆ ನಮಗೆ ಎಲ್ಲ ಅಂತ. ಓಕೆ ಸರ್, ತಮ್ಮ ಹೆಸರು? ಶಶಿಧರ್. ಓಕೆ ಸರ್, ತಾವು ಈ ಒಂದು ಕ್ಯಾಂಟೀನ್ ಉದ್ಯಮವನ್ನು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತೀವಿ? ನಾನೊಂದು 20-25 ವರ್ಷದಿಂದ ಮಾಡ್ತೀನಿ. 20-25 ವರ್ಷದಿಂದ ಇದೇ ಉದ್ಯಮವನ್ನು ಮಾಡ್ತಾ ಇದ್ದೀರಾ, ಅಲ್ಲ ಹಿಂದೆ ಬೇರೆ ಏನಾದರೂ ಮಾಡ್ತಾ? ಅಲ್ಲ, ಇದನ್ನೇ ಮಾಡ್ತಿದ್ದೆ. ಯಾಕೆ ಸರ್, ಈ ಎಲ್ಲರೂ ಈಗ ಫಾರಿನ್ಗೆ ಹೋಗುವಂಥ ಮನಸ್ಸಾಗ್ತದೆ, ಏನೋ ಹೊರಗೆ ಬೇರೆ ಏನಾದರೂ ಒಂದು ಬಿಸ್ನೆಸ್ ಮಾಡುವಂಥ ಮನಸ್ಸಾಗ್ತದೆ, ಆದರೆ ನೀವು ಇದೇ ಉದ್ಯಮವನ್ನು ಯಾಕೆ ಪ್ರಾರಂಭಿಸಿ? ಇದಂತ ಹೇಳಿದ್ರೆ ಮುಂಚಿನಿಂದ ನಾವು ಮಾಡ್ಕೊಂಡು ಬಂದದ್ದು, ನಾ ಕಲ್ತದ್ದು ಇದೆ, ಇದನ್ನೇ ಮಾಡ್ತಾ ಹೋಗೋದು. ಕಲ್ತದ್ದು ಅಂದರೆ ನಿಮ್ಮ ತಂದೆಯವರಿಂದ ಕಲ್ತದ್ದು. ತಂದೆಯವರು ಕೂಡ ಇದೇ ಉದ್ಯಮವನ್ನು ಮಾಡ್ತಿದ್ರು, ಇಲ್ಲೇ ಸರ್ವಿಸ್ ಸ್ಟ್ಯಾಂಡಲ್ಲೇ ಮಾಡ್ತಿದ್ರು. ಇಲ್ಲೇ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೆ. ನೀವು ತಂದೆಯವರು ಮಾಡುವಾಗ ಈ ಬಿಸ್ನೆಸ್ ಬೇಡ, ನಾನು ಬೇರೆ ಎಂತಾದರೂ ಕಲಿತೇನೆ ಅಂತ ತಂದೆಯವರು ಎರಡು ಬಿಟ್ಟದ್ದು ನೆನಪಿದೆ? ಇಲ್ಲ, ಅಂಥದ್ದೇನಿಲ್ಲ. ಆಗಿನ ಪರಿಸ್ಥಿತಿ ತುಂಬ ಕಷ್ಟ ಅಲ್ಲ, ಆಗಿಂದಾಗಿ ಹೀಗೆ ಮಾಡ್ತಾ ಹೋಗ್ತಿದ್ದೆ, ಅದನ್ನೇ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತಿದ್ದೆ. ಹೇಗೆ ಆಗ್ತಾ ಉಂಟು ಸರ್ ಈಗ? ಈಗ ಅಂದರೆ ಫಾಸ್ಟ್ ಫುಡ್ಡು ಜಮಾನ, ಎಲ್ಲರೂ ನೋಡ್ತಿರೋದು ಫ್ರೈಡ್ ರೈಸು, ನೂಡಲ್ಸ್, ಕಬಾಬ್ ಅಂತ ಬೇಕಂತ ಹೇಳ್ತಾರೆ. ಆದರೆ ನೀವು ಇಲ್ಲಿ ಎಲ್ಲ ಬೇಕಾದರೆ ವೆಜ್ ಬೋಂಡ ಆಗಲಿ, ಗೋಳಿ ಬಜೆ, ಇದು ಮೆಣಸು ಎಲ್ಲ ಮಾಡಿರ್ತೀರಾ, ಹೌದಲ್ವಾ? ಹೌದು. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್? ಹಾಗೇನಿಲ್ಲ, ಇದಂದರೆ ನಮ್ಮದು ನ್ಯಾಚುರಲ್ ಫುಡ್ ಅಲ್ಲ, ಏನು ಕೆಮಿಕಲ್ ಏನಿಲ್ಲ, ಒಳ್ಳೆ ಫುಡ್ಡು, ಹಾಗಾಗಿ ಒಳ್ಳೆ ಆಗ್ತದೆ. ಹಾಂ. ಜನತೆಗೆ ಏನಿದ್ದು ಫ್ರೆಶ್ ಬೇಕು ಅಂತ ಕೇಳ್ತಾರೆ. ನೀವು ಏನು ಫ್ರೆಶ್ ತಿಂಡಿ ಮಾಡಿಕೊಡ್ತೀವಿ? ಫ್ರೆಶ್ ತಿಂಡಿ ಅಂತ ಹೇಳಿದ್ರೆ ಸಾಯಂಕಾಲ ಹೊತ್ತಿಗೆ ಬಟಾಟಂಬಡೆ, ಸಜ್ಜಿಗೆ ವಡೆ, ಮತ್ತು ಎಗ್ ಬೋಂಡ, ಮೆಣಸು, ಚಟ್ಟಂಬಡೆ, ಕ್ಯಾಬೇಜ್ ವಡೆ. ಇದು ಸಂಜೆ ಹೊತ್ತಿಗೆ ಮಾತ್ರ? ಬೆಳಿಗ್ಗೆ ಮಾಡಿಡೋದು, ಬೆಳಿಗ್ಗೆ ಏನಿಲ್ಲ, ಮಧ್ಯಾಹ್ನ ಮೇಲೆ ನಾನು ಬರೋದು, ಮಧ್ಯಾಹ್ನ ಮೇಲೆ ಬಂದು ರೆಡಿ ಮಾಡಿ ಕೊಡೋದು. ಬೆಳಿಗ್ಗೆಯಿಂದ ಆ ಹೊತ್ತು ಏನು ಮಾಡ್ತೀರಾ? ಆ ಹೊತ್ತಿಗೆ ಸ್ವಲ್ಪ ಆಟೋ ಓಡಿಸ್ತೇನೆ. ಆಟೋ ಉಂಟು. ಆಟೋ ಉಂಟು. ಆಟೋ ಮತ್ತೆ ಆಟೋ ಸ್ಟ್ಯಾಂಡ್, ಇಲ್ಲಿ ಆಟೋ ಸ್ಟ್ಯಾಂಡ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲಿ.
ಈಗ ಹೊರ ರಾಜ್ಯಗಳಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ತಿನ್ನಲಿಕ್ಕೆ, ಅವ್ರು ಯಾವ್ದು ಲೈಕ್ ಮಾಡ್ತಾರೆ? ಅದು ಇದೇ ಐಟಮ್ ಎಲ್ಲ ಲೈಕ್ ಮಾಡ್ತಾರೆ. ನೀವು ಏನು ಮಾಡಿ ಕೊಡ್ತೀರಾ ಅದನ್ನೇ ಲೈಕ್ ಮಾಡ್ತಾರೆ. ಅದು ಬೇಕು ಇದು ಬೇಕಂತ ಹಾಗೇನಿಲ್ಲ. ನಮ್ಮ ಹತ್ರ ಇರೋ ಐಟಮ್ ಕೇಳ್ತಾರೆ, ಎಂತ ಉಂಟು ಅಂತ ಕೇಳ್ತಾರೆ. ಇಂತೆಂಥ ಐಟಮ್ ಉಂಟು, ಬ್ರೆಡ್ ಆಮ್ಲೆಟ್, ಬನ್ ಆಮ್ಲೆಟ್, ಬ್ರೆಡ್ ಮಸಾಲ, ಬಾಯ್ಲ್ಡ್ ಎಗ್, ಹಾಫ್ ಬಾಯ್ಲ್ ಅದೆಲ್ಲ ಉಂಟು. ಎಗ್ ಬುರ್ಜಿ ಇದೆ, ಎಲ್ಲ ಮಾಡಿಕೊಡ್ತೇವೆ. ಅದರಲ್ಲಿ ಯಾವುದಾದ್ರು ಒಂದು ಹೇಳಿದರೆ ಮಾಡಿಕೊಡ್ತೇವೆ. ಹಾಂ, ಓಕೆ ಸರ್. ಈಗ ನಮಗೆ ಈ ಕೊರೋನಾ ಎಂಬ ಮಹಾಮಾರಿ ಬಂದಿದೆ ಅವತ್ತು, ಆಗ ನಿಮಗೆ ಈ ವ್ಯಾಪಾರ ಎಲ್ಲ ಹೇಗಿತ್ತು? ಆವಾಗ ಡಲ್ ಇತ್ತು. ಆವಾಗ ಡಲ್ ಅಂತ ಹೇಳಿದರೆ ನಮಗೆ ಬಂದ್ ಮಾಡಿದ್ದೆ ನಾನು, ಒಂದು 5-6 ತಿಂಗಳು ಬಂದ್ ಮಾಡಿದ್ದೆ. ಅದರ ನಂತರ ರೀಓಪನ್ ಮಾಡಿ ಸ್ವಲ್ಪ ಡಲ್ಲು. ಈಗ ಸಾಧಾರಣ ಮಟ್ಟಿಗೆ ಚೇತರಿಸ್ಕೊಂಡು ಬರ್ತಾ ಉಂಟು. ಆಗದ್ದು ನಿಮ್ಮ ಜೀವನ ಕತೆ ವ್ಯತೆ? ಆಗದ್ದು ಎಂತ ಮನೆಯಲ್ಲಿ ಏನಿಲ್ಲ. ನಮ್ದು ಅಂಗಡಿ ಸಹ ಓಪನ್ ಮಾಡಲಿಕ್ಕಿಲ್ಲ. ನಮಗೆ ಸಾಯಂಕಾಲ ಮೇಲೆ ಬಂದ ಅಂತ ಹೇಳಿದರೆ ನಮ್ಮದು ವ್ಯಾಪಾರ ಸಾಯಂಕಾಲ ಅಲ್ಲ. ಈಗ ಟೈಮಿಂಗ್ಸ್ ಇತ್ತಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ, 3 ಗಂಟೆ ತನಕ, 4 ತನಕ, 12 ಗಂಟೆ ತನಕ, ಹಾಗೆ ಟೈಮಿಂಗ್ಸ್ ಇರುವಾಗ ನಮ್ಮದು ಸಾಯಂಕಾಲ ವ್ಯಾಪಾರ ಅಲ್ಲ. ನಿಮಗೆ ತುಳು ಯಾವೆಲ್ಲ ಭಾಷೆ ಬರ್ತದೆ? ನನಗೆ ತಮಿಳು ಬರ್ತದೆ, ಮಲಯಾಳಿ ಬರ್ತದೆ, ಕನ್ನಡ ಬರ್ತದೆ, ತಮಿಳಲ್ಲಿ ಒಂದೆರಡು ಶಬ್ದ ಎಂತಾದರೂ ಹೇಳಿ. ಈಗ ನಾನೊಬ್ಬ ನಿಮ್ಮ ಅಂಗಡಿ ಕೇಳಲಿಕ್ಕೆ ಬಂದರೆ ನಾನೀಗ ತುಳುವಲ್ಲಿ ಹೇಳ್ತೇನೆ, ಓಕೆ, ನೀವು ನನಗೆ ತಮಿಳಲ್ಲಿ ಹೇಳಬೇಕು, ಓಕೆ. ಅಣ್ಣ ಎಂಕೊಂಜಿ ಬಾಟಂಬಡೆ ಬೋಡು ಆಂಡ ಚಟ್ನಿ ಎಡ್ಡೆ ಬೋಡು ಈಗ ಈನ ಪಾಂಡಲ ಮಲ್ಲಜ್ಜಿ ಚಟ್ನಿ ಸೂಪರ್ ಆದಿಪ್ಪು. சட்னி நல்லா இருக்குது, பட்டடம்படை இருக்குது, சட்னி நல்லா இருக்குது, மிளகா பஜ்ஜி சட்னி. ಎಂತ ಎಂತ இங்கே கேட்கல? சட்னி நல்லா இருக்குது, மிளகா பஜ்ஜி சட்னி சூப்பராக இருக்குது. ಚಟ್ನಿ ನಲ್ಲ ಇருக்கு, நல்ல இருக்கு, மிளகா பஜ்ஜி சட்னி, ಮೊಳಗೆ ಬಾಜಿ ಚಟ್ನಿ. ಓಕೆ, ಮತ್ತೆ மிளகಾ ಬಜ್ಜಿ ಚಟ್ನಿ ಅಂದರೆ ಕಾಯಿ ಮೆಣಸು ಚಟ್ನಿ ಅಂತ. ಕಾಯಿ ಮೆಣಸು ಚಟ್ನಿ. ಈಗ ಇದಕ್ಕೆಲ್ಲ ಎಂತ ಹೇಳ್ತೇವೆ ತಮಿಳಲ್ಲಿ ಆಗಿದೆ? ಇದು ಮೆಣಸಿಗೆಲ್ಲ ಇದು ಮೊಳಗೆ ಬಜ್ಜಿ, ಇದು ಮುಟ್ಟೆ ಬೋಂಡ, ಇದು ಪರಪು ವಡೆ, ಇದು ರವಾ ವಡೆ, ಇದು ಉರುಳೆಕಿഴങ്ങ് ಬೋಂಡ, ಇದು ಉಳ್ಳಿ ವಡೆ. ಓಕೆ. ನನಗೆ ತುಳು ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ತುಳುಟು ಪಾತ್ರೆ ಆಯ್ತು ಮಜನೇ ಬೇತೆ. ಅದೇ ಈ ರೀತಿ ಪೂರ ಭಾಷೆ ಎಲ್ಲ ಪಾತಿರೋರು ಬಂದ್ಬಾರ್ದು. ತುಳು ಇರ್ನ ಅಪ್ಪೆ ಭಾಷೆ ಬಂದು ಬನ್ನೋಲ್ಲತ್ತೆ ಮಾತೆಕ್ಲ ತುಳು ತಕ್ಕಲು ಬರ್ಪೇರಿ ಈಗ ಕನ್ನಡದಕ್ಕೆಲ್ಲ ಬರ್ಪೇರು ಅಂಚೆ ತಮಿಳ್ದಕ್ಕೆಲ್ಲ ಬರ್ಪೇರು, ತೆಲುಗುದಕ್ಕೆಲ್ಲ ಬರ್ಪೇರು, ಇಂಗ್ಲೀಷ್ದಕ್ಕೆಲ್ಲ ಬರ್ಪೇರು, ಹಿಂದಿದಕ್ಕೆಲ್ಲ ಬರ್ಪೇರು. ಇವರು ಪೂರ ಭಾಷೆಯೆಲ್ಲ ಕವರ್ ಮಾಡ್ತದೆ. ಇವರೊಂಜಿ ಬಿಸ್ನೆಸ್ ಮಾಡ್ತಂದಲ್ಲ. ಅದೇ ಸರ್, ಇರ್ನ ಈ ಕ್ಯಾಂಟೀನ್ ಸ್ಪೆಷಲ್ ಆಯ್ನ ತಿಂಡಿ? ಸ್ಪೆಷಲ್ ಬ್ರೆಡ್ ಆಮ್ಲೆಟ್, ಬನ್ ಆಮ್ಲೆಟ್, ಬೆಡ್ ಮಸಾಲ ಉಂಟು. ಲೈಕ್ ಬೆಡ್ ಮಸಾಲ ಉಡುಪಿ ಕುಂದಾಪುರ ಮಾತ್ರ ತಿಕ್ಕು ನಾವು ಕುಡ್ಲದಂಚೆ ಪೂರ ತಿಕ್ಕೋಚಿ. ಹೌದಾ? ಕುಡ್ಲದಂಚೆ ಅಂಚಿಡು ಮಲ್ಪುಜೇರಿ ಎಲ್ಲ ಬ್ರೆಡ್ ಮಸಾಲ మన ಕಾನ್ಸೆಪ್ಟ್ ಇಂಚಿಡು ಇಂಚಿಡು ಬ್ಯಾಂಗ್ಳೂರು ಮೈಸೂರು ಎಲ್ಲ ದಿಕ್ಕು ಉಡುಪಿ ಮಾತ್ರ ಉಡುಪಿ ನಮ್ಮ ಒಂದು ಐಡಿಯಾ ಮಲ್ಪಲ್ಲಿ ಏನು ಮಲ್ಲಿಗೆ ಹಂಚಿಬೋದು ನಮ್ಮಲ್ಲೊಂದು ಬ್ರೆಡ್ ನಮ್ಮ ಮೂಲ ಜೀವನ ಅಲ್ಪ ಅಂಚ ಅಂಚ ಅಂಚ. ಓಕೆ, ಸಂಸಾರ ಬಂದ ಖುಷಿ ಆಡ ಇರ್ನ ಸಂಸಾರ ಎಂಚ ಏದು ಜೋಕುಲಿ ಎರಡು ಜೋಕು ಏನು ಮತ್ತೊಂದು ಒರಿ ಸೆಕೆಂಡ್ ಪಿ ಯು ఒకరి SLC ಇರ್ನ ಇಲ್ಲದಕ್ಕೆಲ್ಲ ಸಂಪೂರ್ಣ ಸಹಕಾರ ಸಹಕಾರ ಪೂರ ಇಟ್ಲ ಈನ ಮಲ್ತಂಡಲಕ್ಕಲ್ಲ ಕೊಚ್ಚಿ ಅಂಚಿ ಇಂಚಿ ದಾಲಜ್ಜಿ ಪೂರಕ್ಲ ಸಹಕಾರ ಪಂಡ ಲಾಕ್ಡೌನ್ ರೆಡ್ 5 ತಿಂಗಳು ಇಲ್ಲಡು ಪನ್ನೆ ಮಸ್ತ್ ಸಹಕಾರ ಕೊಡ್ತಾರೆ ರೈಟೇ ಗೊತ್ತಾಗಲ್ಲ. ಅಂಚ 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 ಈ ಸಹಕಾರ ಕೊಡ್ತಾರೆ ಅಗಲ್ಲ ನೆಕ್ಕಿದ್ದು ಸಹಕಾರ ಕೊಡ್ತಾರೆ. ಕಮಿಟ್ಮೆಂಟ್ ಅದಲ್ಲ ಖಂಡಿತ. ಇಡೀಗ ಟೂರಿಸ್ಟ್ ನಗಲು ಬರ್ಪೆ ಹೊಸತ್ತು ಅಕಲೆ ಮುಲ್ತ ದಾಲ ಪರಿಚಯ ಉಪ್ಪು ದಾಲ ಗೊತ್ತಿ ಪೂಜೆ ಅಕಲ್ಡೆ ಇವ್ರಿಗೆ ಎಂಚ ಒಂದು ರೆಸ್ಪಾನ್ಸ್ ಮಾಡ್ಬೋದು. ಅಕಲ್ಡೆ ತೊಂದರೆ ನ್ಯಾಚುರಲ್ ನಮ್ಮ ಪಂಪಿನಿ ತೊಂದರೆ ನಮ್ಮ ಇಂಚಿನ ಐಟಮ್ ಉಂಟು. ಫುಡ್ದ ಸೆಕ್ಷನ್ ನಮ್ಮ ಇಂಚಿನ ನಮ್ಮಡ ಉಂಡು. ಬೇತೆ ದಾಲ ಕೇಂದ್ರ ಬಂದ ಇಂಚಿನ ಜಾಗ ಉಂಡು ಅಂಡ ಯಾನ್ ತಿರುದಿನ ಮಟ್ಟ ಈ ಕೆಲವು ಕೋಟಿ ಏನಾಪಣ್ ಪಂಡ ಈ ಟೂರಿಸ್ಟ್ ನಗಲು ಬರ್ಪಿರತ್ತೆ ಅದ ನಮ್ಮ ಒಂಜಿ ಐಟಮ್ಗು 18 ರೂಪಾಯಿ ಇತ್ತು ನಮ್ಮ 5 ರೂಪಾಯಿ ಜನ 10 ರೂಪಾಯಿ ಜಾಸ್ತಿ ಮಲ್ಪ ಈ ಕೆಲವರು ಮಲ್ಪುವೇರು ದೇಪಣ್ಣ ಯಾನೇ ತೂತೆ ನಮ್ಮ ಸೆಪ್ಪಿದೆ ಒಡೆಗ್ಲ ಪೋಯಡ ಅದು ನಾರ್ಮಲ್ ಒಂದು 18 ರೂಪಾಯಿ ಅಂಡ ಅಕಲ್ ರಪ್ಪ ಟೂರಿಸ್ಟ್ ಅದ ಇರತ್ತೇನು ಪಾಡುಗ ಬತ್ತನ ದೇಪಣ್ಣ ಎಲ್ಲೇ ಬುಲ್ಲೆ ನಗಲು ಕೂಡ ಬರ್ಪೂಜೇರು ಬಂದ್ಪೇರು ಅಂಚಿನ ದಾಲ ಎನ್ನ ಐಟಮ್ ಸೇಮ್ ಟೂರಿಸ್ಟ್ ತಗಲು ವಿಲಯ ತಗಲು ಬಿದೆ ತಗಲು ಅಂಚದಾಲ ನಂಗೆ ಪೂರಗಲ್ಲ ಒಂಜಿ ರೇಟ್ ಇರ್ನ ಯಾಪಾಗ್ಲ ಚೇಂಜ್ ಆಗೋಜಿ. ಅದೇ ದುಂಬು ಒಂಜಿ 15 ವರ್ಷ ದುಂಬು ಹತ್ತನ ಒಂಜಿ ರೇಟ್ ಇತ್ತೆ ರೇಟ್ ಒಂಚೂರು ಜಾಸ್ತಿ ಮಲ್ಪೋಲಿ ಅಂಚತ್ತು. ಅದೇ ತಿಂಗಳು ಬರ ಅವೇ ರೇಟ್ ಇರ್ನ ಜಾಸ್ತಿ ಆಗೋಜಿ.
ಇತ್ತೆ ಪೂರ ಇರು ತಿನ್ಪಿನ ಪೂರ ಐಟಮ್ಲ ಮಂಡರ್ ಅವುಂಡು ಉಂದುಂಡು ಮಂಡರ್ ತಮಿಳ್ ಪಾತಿರ್ ತೆಲುಗು ಪಾತಿರ್ ಇಂಗ್ಲೀಷ್ ಹಿಂದಿ ದಕ್ಕೋಲಿ ಅವು ಪೆಜ್ಜು ನೀರು ಬತ್ತಿನಗಲ್ ಪೆಜ್ಜು ಏರು ಮಿಕ್ಸ್ ಮಲ್ಪೇರು ಓಕೆ ಸರ್ ಅಪ್ಪಂಡ ಇದೆ ತಿನ್ನಿಯರೆ ಅಂಡ ನಂಗೆ ಕೊಂಚಿ ಪರ್ರೆ ಬೋಡ್ದಲ್ಲ ಅದೇ ಪರಿಯರಿಗೆ ಬೋಡಿ ಆ ಪರ್ಪಿನ ಅಂಚಿನ ಐಟಮ್ ದಾದೋಣ ಪಂಡ ಪರ್ಪಿನ ಮಂಡ ಅವತ್ತು ಎಂಡಪ್ಪು ಸಾಫ್ಟ್ ಡ್ರಿಂಕ್ಸ್ ಬಾದಾಮು ಪಿಸ್ತಾ ಬಕ್ಕ ಪುನರ್ಪಳಿ ಬಕ್ಕ ಶರ್ಬತ್ ಬಕ್ಕ ಮಿನರಲ್ ವಾಟರ್ ಉಂಟು ಎಂಚ ಈಗ ರೇಟ್ ಮಾತ ಎಂಚ ಇರ್ನದಲ್ಲ ಹೆವಿ ರೇಟ್ ದಾಲಜಿ ಅನ್ನ 10 ರೂಪಾಯಿ ರೇಟ್ ಒಂಜಿ ಬತ್ತಿನಾಗ ಒಂಜಿ ಬಂಜಿ ಇನ್ನು ಬಂಜಿ ನಿಲ್ಕೆ ಫುಡ್ ಅದು ಇರಗದಲ್ಲ ಖುಷಿ ಖುಷಿ ಅದೇ ನಾವು ಈಗ ಬೋರ್ಡ್ ಹೈಸ್ಕೂಲ್ನ ಪಕ್ಕದಲ್ಲಿರುವ ಕ್ಯಾಂಟೀನ್ ಅದರ ಮಾಲಕರಾದ ಶಶಿಧರ್ ಅವರಿದ್ದಾರೆ. ಅವ್ರ ಜೊತೆ ತುಂಬಾ ಮಾತಾಡ್ವಿ, ತುಂಬಾ ತಿಂದ್ವಿ, ತುಂಬಾ ಕುಡಿದ್ವಿ. ಈಗ ಕಟ್ಟ ಕಡೆಯದಾಗಿ ಅವರಿಗೊಂದು ಸ್ಮರಣಿಕೆ ಕೊಡುವ ಸಮಯ. ಶಶಿಧರ್ ಅವರೇ, ಒಳ್ಳೆಯದಾಗಲಿ. ನಿಮ್ಮ ಈ ಕ್ಯಾಂಟೀನ್ ಉದ್ಯಮ ಇನ್ನೂ ಕೂಡ ಎತ್ತರಕ್ಕೆ ಏರಿ ನಿಮ್ಮದು ಫ್ಯಾಮಿಲಿ ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದ. ಓಕೆ ವೀಕ್ಷಕರೇ, ಈ ವಾರದ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು ನಾವು ಇವತ್ತು ನಮ್ಮ ಬೋರ್ಡ್ ಹೈಸ್ಕೂಲ್ನ ಎದುರುಗಡೆ ಇರುವ ಶಶಿಯಣ್ಣನ ಟೆಂಪೋ ಕ್ಯಾಂಟೀನ್ನಲ್ಲಿದ್ವಿ, ಎಲ್ಲ ತಿಂದ್ವಿ, ಎಲ್ಲ ಗಮ್ಮತ್ತು ಮಾಡಿದ್ವಿ. ಇನ್ನು ಮುಂದಿನ ವಾರ ನಮ್ಮ ಈ MJ ಡೆಕೋರ್ಸ್ ಅವರ ಗಲ್ಲಿ ಫುಡ್ ಕಾರ್ಯಕ್ರಮ ಎಲ್ಲಿ, ಯಾವಾಗ, ಎಂತ ಅಂತ ಮುಂದಿನ ವಾರವೇ ನೋಡಿ. ಅಲ್ಲಿವರೆಗೆ ನಮಸ್ಕಾರ, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು MJ ಡೆಕೋರ್ಸ್ ಸಂತೆಕಟ್ಟೆ, ಉಡುಪಿ.